ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋವಿಡ್-19 ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಅಥಣಿ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಬೆಂಗಳೂರಿನಿಂದ ಆಹಾರ ಸಾಮಗ್ರಿ ಕಿಟ್ಗಳನ್ನು ವಿತರಿಸಲಾಯಿತು. ಅಥಣಿ ಪಟ್ಟಣದ ಕಾರ್ಮಿಕ ಮಲ್ಲಪ್ಪ ಅವರು ಮಾತನಾಡಿ, ಅಥಣಿ ತಾಲೂಕಿನ ಸುಮಾರು 5,000ಕ್ಕೂ ಹೆಚ್ಚು ಕಾರ್ಮಿಕರು ಬಂದು ಎಪಿಎಂಸಿ ಆವರಣದಲ್ಲಿ ಕಾಯ್ದರೂ ಕೂಡ ಅಧಿಕಾರಿಗಳು ಸರ್ಕಾರದಿಂದ 2,500 ಕಿಟ್ ಅನ್ನು ಮಾತ್ರ ಕೊಡಲಾಗುವುದು. ಇನ್ನುಳಿದವರಿಗೆ 2ನೇ ಹಂತದಲ್ಲಿ ಕಿಟ್ ಹಂಚಲಾಗುವುದೆಂದು ಕಾರ್ಮಿಕ ಇಲಾಖೆ ಅಧಿಕಾರಿ ವಿಲ್ಸನ್ ಡಿಸೋಸಾ ಸುಳ್ಳು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ. ಇದೆಲ್ಲ ಅಧಿಕಾರಿಗಳು ಮಾಡಿರುವ ಎಡವಟ್ಟು ಅಷ್ಟೇ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಥಣಿ ಕಾರ್ಮಿಕ ಇಲಾಖೆ ಅಧಿಕಾರಿ ವಿಲ್ಸನ್ ಡಿಸೋಸಾ ಅವರ ಮೇಲೆ ಮೇಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರು ಇವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂಜಾನೆ ಹಿಡ್ದ ನೋಡ್ರಿ ಸರ್, ನಾವು ಇಲ್ಲಿ ಪಾಳೆ ಹಚ್ಕೊಂಡು ನಿಂತೀವಿ ಸರ್. ಮುಂಜಾನೆ 6 ಗಂಟೆಗೆ ಬಂದೀವ್ರಿ. 6 ಗಂಟೆ ಹಿಡ್ದ ಇಲ್ಲಿ ಪಾಳೆ ಹಚ್ಕೊಂಡು ನಿಂತರ ರೀ ನಮಗೆ ಈಗ ಸದ್ಯ ರಿನ್ಯೂವಲ್ ನಿಮ್ದು ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ ಹೊರಗೆ ಹಾಕ್ತಾರೆ. ನಾವು ಕೆಲಸಕ್ಕೆ ಹೋಗಿದ್ದೀವಿ ಅಂದ್ರೆ ಆ ಕಿಟ್ದೊಳಗೆ ಏನು ಕೊಟ್ಟರೋ ಗೊತ್ತಿಲ್ಲ ನಮಗಿನ್ನು, ಆದರೂ ಪಾಳೆ ಹಚ್ಕೊಂಡು ನಿಂತೀವಿ. ಖರೆ ಕಿಟ್ ಕಿತ್ತನು ಹೆಚ್ಚು ದುಡಿತಿದ್ದೀವ್ರಿ ನಾವು. ನಮಗೆ ಇಲ್ಲ ಅಂದಿದ್ರಂದ್ರೆ ನಮ್ಗೆ ಫಸ್ಟ್ ಮಾಹಿತಿ ಕೊಟ್ಟಿಲ್ಲ ಸರ್. ನಿಮ್ಮ ರಿನ್ಯೂವಲ್ ಐತಿ ಇಲ್ಲ ಅನ್ನೋದು ನಮಗೆ ಮಾಹಿತಿ ಕೊಟ್ಟಿದ್ರಂದ್ರೆ ನಾವು ನಿಂದಿರ್ತಿದ್ದೀವಿ. ನಮ್ದು ರಿನ್ಯೂವಲ್ ಇರ್ಲಿಕ್ಕೆ ನಮ್ಮ ಪಾಡಿ ನಾವು ತೆಗೆದು ಹೋಗ್ತಿದ್ವಿ. ಈ ಆಹಾರ ಕಿಟ್ ಒಯ್ಬರಿ ಅಂತ ಹೇಳಿ ನಿಮಗೆ ಯಾರು ಫೋನ್ ಮಾಡಿದ್ರು? ಅವರು ಆಫೀಸ್ದಿಂದ ಫೋನ್ ಹಚ್ಚಾರ ಸರ್. ಆಫೀಸ್ದಿಂದ ಫೋನ್ ಹಚ್ಚಿ ನಮ್ಗೊಂದು ಏನೇನ್ರಿ ಆಧಾರ್ ಕಾರ್ಡ ಒಂದು ನಿಮ್ದು ಇದ್ರ ಕಟ್ಟಡ ಕಾರ್ಮಿಕರ ಕಾರ್ಡ್ ತೊಗೊಂಡು ಬಾ ಅಂತ ಹೇಳ್ಯಾರ ಸರ್. ಅದ್ರ ಮೇಲೆ ನಾವು 2 ತೊಗೊಂಬಂದೇವ್ರಿ. ಈಗ ನೋಡ್ರಿ ಇಲ್ಲಿ ನಾಟಕ ಮಾಡತ್ತಾರ ಸರ್. ಕಿಟ್ ಮುಗಿಲತ್ತಾವ ಅಂತ ಮಾಡ್ಲತ್ತಾರೋ ಏನು ಗೊತ್ತಿಲ್ಲ. ಮೊದಲೆಲ್ಲ ಕೊಟ್ಟಾರ ಸರ್, ರಿನ್ಯೂವಲ್ ಆಗಲ್ದಾರ್ಗಿನ ಕೊಟ್ಟೋದಾರ. ಈಗ ಏನಂತಾರೆ ನಿಮ್ಗೆ? ಇನ್ನೊಂದ್ರಿ ಸರ್, ಇವರು ಕಟ್ಟಡ ಕಾರ್ಮಿಕರ ಹತ್ರ ಏನ್ರಿ ನಾವು ಒಂದು ಗೌಡಿ ವರ್ಕ್ ಮಾಡ್ತಾರಂದ್ರೆ ಅವ್ರು ಏನು ಮಾಡ್ತಾರ್ರಿ, ಎಲ್ಲ ಕಲಿಯಲ್ದಾರ ಇರ್ತಾರೆ ಸರ್, ಹೆಬ್ಬಟ್ರು ಇರ್ತಾರೆ. ಅವ್ರಿಗೆ ಈಗ ಗೊತ್ತಾಗಂಗಿಲ್ಲ ಯಾವ್ದು ರಿನ್ಯೂವಲ್ ಯಾವ್ದು ಬಿಡೋದು ಗೊತ್ತಾಗಂಗಿಲ್ಲ. ಇವ್ರಿಗೆ ತಿಳಿಸಿ ಹೇಳ್ಬೇಕ್ರಿ. ಅವ್ರದ್ದು ಫೋನ್ ಹಚ್ಚಿ ನಂಬರ್ ಇರ್ತಾರವರು ನಂಬರ್ದಾಗ ಹೇಳಿ ನಿಮ್ಮ ಕಾರ್ಮಿಕರ ಕಾರ್ಡ್ ಇದನ್ನ ಮಾಡ್ಬೇಕಾಗ್ತದೆ ನೀವು ಹೇಳ್ಬೇಕಾಗ್ತದೆ. ಸತೀಶ್ ಕೂಳಿ, ವಿ4 ನ್ಯೂಸ್, ಅಥಣಿ.